ಐಸ್ ಫೇಸ್ ಬಾತ್ ಅನ್ನುವಂತಹ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ. ಹೊಸತ್ತು JCB 2 ಪರ್ಚೇಸ್ ಮಾಡಿದ್ದಾರೆ. ಒಂದು JCB ಮತ್ತೊಂದು ರೋಡ್ ರೋಲರ್. ಇನ್ನು ಇವರು ನೋಡಿ ನಮ್ಮ ಬಂಟಿ ಇಲ್ಲಿದ್ದಾನೆ. ಮಳೆ ಬರ್ತಾ ಉಂಟು ಫ್ರೆಂಡ್ಸ್. ಹಾಗೆ ನಮ್ಮ ವಾರಿಜಮ್ಮ ವರದಮ್ಮ ಇಬ್ಬರು ಸಹ ಹೊರಗಿದ್ದಾರೆ. ಇವರನ್ನು ಒಳಗೆ ಕಟ್ಟಲಿಕ್ಕೆ ಅಂತ ನಾನು ಬಂದದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಗಂಟೆ 11:30 12 ಆಗ್ತಾ ಬಂತು. ಯಾಕೆಂತೇಳಿ ತುಂಬ ಬ್ಯುಸಿ ಇದೆ ಆಯಿತಾ, ಮತ್ತು ನನಗೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಪಕ್ಕ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಅದು ವೀಡಿಯೋ ಸೆಟ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಹಾಗೆ ಸ್ವಲ್ಪ ಲೇಟ್ ಆಯಿತು ಇವತ್ತು ನಾನು ಸ್ಟಾರ್ಟ್ ಮಾಡುವಾಗ. ಅಂದರೆ ಇವತ್ತು ನಮಗೆ ಉಪಕರ್ಮ, ಹಾಗೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಏನಾದ್ರು ಅಪ್ಡೇಟ್ ಎಂತ ಅಂತ ನೋಡುವ. ಏನಾದರೂ ಒಂದು ಸಾಂಬಾರೆಲ್ಲ ಮಾಡಬೇಕಷ್ಟೇ. ಹಾಗೆ ಬೆಳಿಗ್ಗೆ ಇವತ್ತು ನಮಗೆ ತಿಂಡಿಗೆ ಗೋಧಿ ದೋಸೆ ಮಾಡಿದ್ದು. ಹಾಗೆ ಬೇರೆ ಎಂತ ಸಹ ವಿಶೇಷ ಇರಲಿಲ್ಲ ತೋರಿಸ್ಲಿ. ಐಸ್ ಫೇಸ್ ಬಾತ್ ಅನ್ನುವಂತಹ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ. ಸಿದ್ಧಾರ್ಥ ಮತ್ತು ನಿಸರ್ಗ, ಇದರಲ್ಲಿ ಯಾರು ಹೆಚ್ಚು ಟೈಮ್ ಐಸಲ್ಲಿ ಮುಖ ಇಡ್ತಾರೆ ಅವರು ವಿನ್ನರ್. ಫಸ್ಟಿಗೆ ಸೋಲ್ತಾರೆ ಅವರು ಲೂಸರ್. ಅವರು ಎಲ್ಲರ ಬಟ್ಟೆ ವಾಶ್ ಮಾಡಬೇಕು ಮರುದಿವಸ. ಯಾರು ವಿನ್ನರ್ ಇದ್ದಾರೆ ಅವರಿಗೆ ಇಷ್ಟವಾದಂತಹ ತಿಂಡಿಯನ್ನು ಮಾಡಿಕೊಡುದು ಅಥವಾ ನಾವು ತಂದು ಕೊಡುದು. ಹಾಗೆ ನಾವು ತಿನ್ಲಿಕ್ಕಿಲ್ಲ, ತಂದು ಕೊಟ್ಟರೆ ತಿನ್ಲಿಕ್ಕಿಲ್ಲ, ಮನೆಯಲ್ಲಿ ಮಾಡಿದ್ರೆ ತಿನ್ಬಹುದು. ಐಸ್ ಫೇಸ್ ಬಾತ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಉಂಟು. ಅದು ಎಂತ ಅಂತ ಹೇಳ್ತೇನೆ ಈಗ, ಬೇಗ ಬೇಗ ಅಂತ ಹೇಳ್ತಾ ಇದ್ದೇನೆ, ಹೋಗ್ತೇನೆ ನೋಡಿ. ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಫಸ್ಟ್ ದೊಡ್ಡವರಿಂದ ಅಂತೆ, ಅಂದರೆ ಫಸ್ಟ್ ನಾನೆಲ್ಲ ದೊಡ್ಡವಳು. ಈಗ ನಾನು ಎಷ್ಟು ನಿಮಿಷ ಅದರಲ್ಲಿ ಮುಖ ಇಡ್ತೇನೆ ಅಂತ ನೋಡಿ. ಇದರಲ್ಲಿ ಐಸ್ ಉಂಟು. ಎಷ್ಟು ಸೆಕೆಂಡ್ ಮಾಡ್ತೀರ ನೋಡ್ತೇನೆ ನಾನು. 3 2 1. ಹಾಗೆ ತೆಗಿಲಿಲ್ಲ, ತೆಗ್ದ್ರೋಯ್ತು. ಈ ಸರಿ ತೆಗ್ದ್ರೋಯ್ತು. ಯು ಕ್ಯಾನ್ ಡೂ ಇಟ್, ಕಮ್ ಆನ್. ಅಷ್ಟೇ. ಎಷ್ಟು ನಿಮಿಷಕ್ಕೆ ಹೊರಟಿದ್ದಾರೆ ಇವರು. ಮತ್ತೆ ನಾನು ಒಂದು 30 ಸೆಕೆಂಡ್ಸ್ ಇಡ್ಬೋದು ಅಂತ ಅಂದ್ಕೊಂಡೆ, 1 ನಿಮಿಷ ಆದ್ರೂ ಇಡ್ಬೋದು ಅಂತ. ಅವಳಿಗೆ ಬ್ರೀತ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರಾಬ್ಲಮ್ಮು. 3 2 1. 23.8 seconds. ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಐಸ್ ಕಡಿಮೆ ಆಯಿತು ಸಿದ್ಧಾರ್ಥನಿಗೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಉಂಟು. ಮತ್ತೆ ನೋಡು, ಅಷ್ಟರೊಳಗೆ ನಮ್ಮದೊಂದು ಏನೋ ದನ ಭಾರಿ ಚಂದ ಮಲಗಿದೆ ಅಂತೆ. ಅದನ್ನು ನೋಡಲಿಕ್ಕೆ ನನ್ನ ಹಸ್ಬೆಂಡ್ ಕರೀತಾ ಇದ್ದಾರೆ. ಹಾಗೆ ಅಲ್ಲಿಗೆ ಹೋಗಿ ಬರ್ತೇನೆ ನಾನು. ನೋಡುವ ಜಾಯ ವರ್ಧನ್ ಇಂಚಾಂಪುಣ ನಮ್ಮ ಬಣ್ಣ ಪಶುಕ್ಳಿಗೆ ಅಂಚೆ ಜಾಲ ಇದ್ದಿ ಈ ಸೈಡ್ ಕತೊಂಡವ್ರು ಐಕ್ ಜಾಲ ತೀರ್ನಾಥ ಏನು ಕೊಂಡಾಟ ಅಂತೆ. ವರ್ಧನ ಬ್ಯಾಡ್ ಬಾಯ್, ಇನ್ನು ಮುದ್ದು ಬಾಬು, ಏನೋ ಮುದ್ದು ಬಾಬು. ಇನ್ನು ಇವರು ಬಿಲ್ಡಿಂಗ್ ಇದ್ದು ಕಾಂಟ್ರಾಕ್ಟ್ ಅಲ್ಲ, ಇನ್ನು ರೋಡ್ ಕಾಂಟ್ರಾಕ್ಟ್ ಎಲ್ಲ ತಗೊಳ್ಳೋದಂತೆ. ಹಾಗೆ ಐಸ್ ಬಾತ್ ಮಾಡಿ ನನ್ನ ಫೇಸ್ ನೋಡಿ ಲಕ 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 ಅಂತ ಹೊಳಿತಾ ಉಂಟು. ಚಾಲೆಂಜಲ್ಲಿ ಯಾರು ವಿನ್ನರ್ ಅಂತ ಇನ್ನೂ ಸಹ ಡಿಸೈಡ್ ಆಗಬೇಕಷ್ಟೇ. ನನ್ನ ಹಸ್ಬೆಂಡಿಗೆ ಹೇಳಿದೆ ನೀವು ಸಹ ಮಾಡಿ ಅಂತ. ನಾನು ಅವ್ರಿಗೆ ಎಂತ ಐಡಿಯಾ ಕೊಟ್ಟೋದು ಗೊತ್ತಿಲ್ಲ. ನೀವು 12 ಸೆಕೆಂಡ್ ಮಾಡಿದರೆ ಸಾಕು, ನೀವು ವಿನ್ನರ್ ಅಂತ. ಯಾಕೆಂದರೆ 15 ಸೆಕೆಂಡ್ ನಾನು ಮಾಡಿದ್ದೇನೆ. ಬಟ್ಟೆ ಒಗಿಲಿಕ್ಕೆಲ್ಲ ನಾಳೆ ಅವರಿಗೆ ಕೊಡುವ ಅಂತ. ಹೇಗಿದೆ ಸಹ ನಮ್ಮ ವಾಷಿಂಗ್ ಮಿಷಿನ್ ಹಾಳಾಗಿದೆ. ಆ್ಯಕ್ಚುಲಿ ಉಂಟಲ್ಲ, ಇಂಥದ್ದೆಲ್ಲ ನ್ಯೂನೆಸ್ಸೆ ಅಂತ ನಮ್ಮನ್ನು ಸ್ವಲ್ಪ ಖುಷಿಯಾಗಿ ಇಡೋದು. ಹಾಗೆ ನೀವು ಸಹ ನಿಮ್ಮ ಮನೆಯಲ್ಲಿ ನಿಮಗೆ ಒಂದೊಂದು ಚಾಲೆಂಜ್ ಹಾಕಿಕೊಂಡು ಗಮ್ಮತ್ತು ಮಾಡಿ. ಬೇಕಿದ್ರೆ ನನ್ನೊಟ್ಟಿಗೆ ಬನ್ನಿ ಚಾಲೆಂಜ್ಗೆ. ನಾವು ವ್ಲಾಗಿಂಗಲ್ಲಿ ದಿವಸಕ್ಕೆ ಒಂದೊಂದು, ವೀಕ್ಲಿ ಒಂದೊಂದು ಚಾಲೆಂಜಲ್ಲಿ ಇಟ್ಕೊಂಡು ಖುಷಿಯಾಗಿರುವ. ಈ JCB ಮತ್ತು ಈ ರೋಲರನ್ನು ನಮ್ಮ ಮನೇಲಿ ಇಟ್ಟೋಗಿದ್ದಾರೆ. ಯಾಕೆ ಹೇಳಿ ಅಂತೆ, ಯಾರಾದರೂ ಹೊತ್ತುಕೊಂಡು ಹೋದರೆ ಕತ್ತಲೆಯಲ್ಲಿ ಅಂತ. ಅಂದರೆ ಅಲ್ಲಿ ನಮ್ಮ ಬ್ರಿಡ್ಜ್ ಆಗ್ತಾ ಉಂಟು, ರಿಪೇರಿ ಅಲ್ಲ, ಹೊಸ ಬ್ರಿಡ್ಜೇ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನೆಯಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಒಂದು 2 ದಿವಸ ಆಯಿತು ಕಾಣ್ತದೆ. ಹಾಗೆ ಅದರದ್ದು ಇನ್ನು ಬ್ಯಾಟ್ರಿ ಅದು ಇದೆಲ್ಲ ಕದ್ದುಕೊಂಡು ಹೋಗ್ತಾರೆ ಅಂತ ಇರ್ಬೋದು. ಹಾಗೆ ಇಲ್ಲಿ ಇಟ್ಟು ಹೋಗಿದ್ದಾರೆ. ಇದರ ಟಯರ್ ನೋಡಿ ನನ್ನಷ್ಟೇ ಹೈಟ್ ಉಂಟು. ಇದಕ್ಕೆ ನಾನು ಹತ್ತುದು ಹೇಗೆ ಉಂಟು. ಬನ್ನಿ, ಒಂದು ದುಂಬುವನದ ಮೂವ ಇದ್ಯದ ನಂಗೆ ಸತ್ಯ ಎದ್ರಿಗೆ ಆಗ್ತದೆ ಮಾರ. ಹೆಂಗೆ ಚಪ್ಪರೆ ಪೋಡಿ ಅಂತ ನಿಸರ್ಗ ರಾಯ್ಪುಣ ಸೀದಾ ರಾಯ್ಪುಣ ಇವು ಬೂತ್ರೆ ನಾನು ಹತ್ತದಿಲ್ಲ ನೋಡಿ. ನಿಸರ್ಗ ಟ್ರೈ ಮಾಡ್ತಾ ಇದ್ದಾನೆ.
ಹಂಗವೇ ಮಾಡಿದ್ದು, ಹೀಗೆ ಮಾಡಬಾರ್ದು ಆಯ್ತಾ. ಎಂತ ನಿಸರ್ಗ. ಐಸ್ ಫೇಸ್ ಬಾತಲ್ಲಿ ಈಗ ಸಿದ್ಧಾರ್ಥನ ಸರದಿ ಆಗಿದೆ. ನೋಡುವ ಇವನು ಎಷ್ಟು ನಿಮಿಷ ಅಥವಾ ಎಷ್ಟು ಸೆಕೆಂಡ್ಸ್ ಇಡ್ತಾನೆ ಅಂತ ಹೇಳಿ. 10 seconds, 18 seconds, 21. ಕಮಾನ್ ಕಮಾನ್. Nisarga is the winner. Yay! Congratulations. 21 seconds. ನನ್ನ ಹೆಂಚೆ ಎತ್ತ ಗೊತ್ತಿಲ್ಲ ನಾರಾಯಣ ಏನು ವಿನ್ನರ್ ಅನ್ಸೋಯ್ತ. ಹಿಂಗೆ ಇಷ್ಟ ಆಯ್ತಾಯ್ತಾ ಅಂಪೊಡಿಯಲ್ಲೇ. ಇದು ಇವರದೇ ಒಂದು ಸಪ್ರೇಟ್ ಆಯ್ತಾ, ಜಸ್ಟ್ ಫಾರ್ ಫನ್ ಅಂತೆ. ತಮ್ಮ ಮತ್ತು ಅಕ್ಕ ಸೇರಿ ಮಾಡ್ತಾ ಇದ್ದಾರೆ. ಬ್ರದರ್ ಸಿಸ್ಟರ್ ಚಾಲೆಂಜ್ ನಾವು ಬಿಗಿನಿಂಗ್. ಎಸ್ ಕಮಾನ್. ಹಿಂಗೆ ಜನ ತಳ್ಕೊಂಡ ತಳ ಮೈಸೂರತೆ ಈ ಸೂತನ started to boil with tension. ನೋಡಿ ಈಗ ವಾಟರ್ ಗುಳುಗುಳು ಆಗ್ತದೆ, ಕುದಿಲಿಕ್ಕೆ ಶುರು ಆಗ್ತದೆ. ಒಂಟೆ ಮಾರ ಚಾಲೆಂಜ್. ನಂಗೆ ಇಲ್ಲಿ ಮೊಬೈಲ್ ಹಿಡ್ದು ಕೈ ನೋವಾಗ್ತಾ ಉಂಟು. ಇದು ಈಗ ಇವರಿಬ್ಬರ ಚಾಲೆಂಜ್ ಹೋಗಿ ಅಮ್ಮನಿಗೆ ದೊಡ್ಡ ಚಾಲೆಂಜ್ ಆಗಿದೆ. ನನಗೆ ಇಲ್ಲಿ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಕೈ ನೋವಾಗ್ತಾ ಉಂಟು. ನಾನು ಹೇಳಿದ್ದು, ನಾನಲ್ಲ ತೀರ್ಪುಗಾರರು, ಇಬ್ಬರು ಸವಿನ್. ಒಟ್ಟಿಗೆ ಕೈ ತೆಗೀರಿ. ಇಬ್ಬರು ಸಹ ವಿನ್ನರ್. ಇಬ್ಬರು ಸಹ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಟುಕೊಳ್ಳಿ ಏನಾದರೂ. ರಕ್ಷಾಬಂಧನಲ್ಲ ಹೇಗೆ ಸಹ. ಇದೊಂದು ಸುಮ್ಮನೆ ಫನ್ಗೋಸ್ಕರ ಮಾಡಿದಾಯ್ತಾ. ಇವತ್ತಿನ ಈ ಫೇಸ್ ಐಸ್ ಬಾತಲ್ಲಿ ವಿನ್ನರ್ ನಿಸರ್ಗ, ಸೆಕೆಂಡ್ ವಿನ್ನರ್ ಸಿದ್ಧಾರ್ಥ, ಲೂಸರ್ ನಾನು. ಸೊ ನಿಸರ್ಗನಿಗೆ ಏನು ಇಷ್ಟದ ತಿಂಡಿ ಅಂತ ಹೇಳಿ ಅದನ್ನು ಕೊಡಬೇಕಷ್ಟೇ. ಅದು ಯಾವಾಗಂತ ನೋಡುವ, ದಿನ ಹತ್ರ ಬರುವಾಗ ಹೇಳ್ತೇನೆ. ಹಾಗೆ ನಾನು ಎಲ್ಲರ ಬಟ್ಟೆಯನ್ನು ಸಹ ಬೆಳಿಗ್ಗೆ ಎದ್ದುಕೊಂಡು ವಾಶ್ ಮಾಡಿ ಕೊಡಬೇಕು. ಅದು ಹೇಗಿದ್ರು ನನ್ನ ಡ್ಯೂಟಿ ಅಲ್ಲಾದರೆ ಬೇಜಾರದ ಕೆಲಸ ಇಲ್ಲ. ಇನ್ನು ನನಗೆ ನಾಳೆ ಬೆಳಿಗ್ಗೆ ಬನ್ಸ್ ಅಂತ ಡಿಸೈಡ್ ಮಾಡಿದ್ದೇನೆ. ಅದಕ್ಕೋಸ್ಕರ ಪ್ರಿಪರೇಷನ್ ಎಲ್ಲ ಆಗಬೇಕು. ಸೊ ಬನ್ಸ್ ಮಾಡಲಿಕ್ಕೆ ನಾನು ಹೊರಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ, ಚಾಲೆಂಜ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡುವವರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಆ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. Thank you.